17ನೇ ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವವು ನವೆಂಬರ್ 7ರಿಂದ 10ರ ತನಕ ಧರ್ಮತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಗಳಲ್ಲಿ ಜರುಗಲಿದ್ದು, ಈ ಕುರಿತು ಶಾರದಾ ಬೋವಿಶ್ ಶಾಲೆ ಐಲದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು. ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ಶ್ರೀ ಜಿತೇಂದ್ರ ಮಾತನಾಡಿ, ಧರ್ಮತಡ್ಕದ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಗಳಲ್ಲಿ ನಡೆಯಲಿರುವ ಈ ಉತ್ಸವದ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ನಗರ ಪ್ರದೇಶದಿಂದ ದೂರವಿರುವ ಈ ಪ್ರದೇಶದಲ್ಲಿ ನಡೆಯುವ ಕಾರ್ಯಕ್ರಮವು ಯಶಸ್ವಿಗೊಳ್ಳುವಲ್ಲಿ ಎಲ್ಲರೂ ಯಥಾಸಾಧ್ಯ ತನು ಮನ ಧನಗಳ ಸಹಕಾರವನ್ನು ಇತ್ತು ಸಹಕರಿಸಬೇಕೆಂದು ವಿನಂತಿಸಿದರು. ಈ ವರ್ಷದ ಶಾಲಾ ಕಲೋತ್ಸವವು ಧರ್ಮತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಗಳಲ್ಲಿ ಇದೇ ಬರುವ ನವೆಂಬರ್ 7, 8, 9, 10ನೇ ತಾರೀಕುಗಳ 4 ದಿನಗಳಾಗಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಪ್ತಭಾಷಾ ಸಂಗಮಭೂಮಿಯಾದಂತಹ ಹೊಸಡಿ ಹುಂಪೆಯ ತಪ್ಪಲಲ್ಲಿ ಪ್ರಕೃತಿ ರಮಣೀಯವಾದಂತಹ ಈ ಪ್ರದೇಶದಲ್ಲಿ ಜರುಗುವಂತಹ ಮಕ್ಕಳ ಪ್ರತಿಭೆಗಳು, ಕಲಾ ಸಾಹಿತ್ಯ ಪ್ರತಿಭೆಗಳನ್ನು ಬೆಳಗಲಿರುವಂತಹ ಈ ಕಲೋತ್ಸವದ ಉದ್ಘಾಟನಾ ಸಮಾರಂಭ 8ನೇ ತಾರೀಕಿಗೆ 10 ಗಂಟೆಗೆ ಮಂಜೇಶ್ವರ ಶಾಸಕರಾದಂತಹ ಶ್ರೀಯುತ ಎ.ಕೆ.ಎಂ. ಅಶ್ರಫ್ ಅವರು ನಿರ್ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀ ಜೆ.ಪಿ. ಬಾಲಕೃಷ್ಣ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಪಂಚಾಯತ್ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಅವರು ವಹಿಸಲಿದ್ದಾರೆ. ಹಾಗೆ 7ನೇ ತಾರೀಕಿಗೆ ಆಫ್ ಸ್ಟೇಜ್ ಐಟಮ್ಗಳು ಜರುಗುತ್ತದೆ. 8, 9, 10ನೇ ತಾರೀಕುಗಳಿಗೆ ಮಕ್ಕಳ ಸ್ಟೇಜ್ ಐಟಮ್ಗಳು ಸ್ಪರ್ಧಾ ಕಾರ್ಯಕ್ರಮಗಳು ಜರುಗುತ್ತದೆ. 10ನೇ ತಾರೀಕು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ. ಇದರ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಶ್ರೀಯುತ ರಾಜಮೋಹನ್ ಮುಂದಿತ್ತಾನ್ ಅವರು ನಿರ್ವಹಿಸಲಿದ್ದಾರೆ. ಅದೇ ರೀತಿ ಅವರ ಅಧ್ಯಕ್ಷತೆಯನ್ನು ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಆದಂತಹ ಶ್ರೀಮತಿ ಸಂಗೀನಾ ಟೀಚರ್ ಅವರು ನಿರ್ವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಪ್ರತಿ ದಿವಸ ಎಲ್ಲ ಬಂದ ಆಗಮಿಸಿದಂತಹ ಎಲ್ಲ ಮಕ್ಕಳಿಗೂ, ಶಿಕ್ಷಕರಿಗೂ, ಅಧ್ಯಾಪಕರಿಗೂ ಭೋಜನದ ವ್ಯವಸ್ಥೆಯನ್ನು, ಉಪಹಾರ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಎಲ್ಲ ರೀತಿಯಲ್ಲೂ ಸತ್ಕರಿಸುವುದಕ್ಕಾಗಿ ಧರ್ಮತಡ್ಕ ಸಿದ್ಧಗೊಂಡಿದೆ, ಸಜ್ಜುಗೊಂಡಿದೆ. ಸುಮಾರು 25 ವೇದಿಕೆಗಳಲ್ಲಾಗಿ ಪ್ರತಿ ದಿವಸಗಳು ಸ್ಪರ್ಧೆಗಳು ಜರುಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಧನದ ಸಹಕಾರವನ್ನು ಕೋರ್ತಾ ಇದ್ದೇವೆ. ಎಲ್ಲರಿಗೂ